ಸಂದರ್ಭದಲ್ಲಿ ಪ್ರಾಯೋಗಿಕವಾಗಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಎನ್ನುವ ಲಸಿಕೆಯನ್ನು ತಂದಿರ್ತಾರೆ. ನಾವು ಈ ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದ ಯುಟಿ ಖಾದರಲ್ಲಿ ನಾವು ನಮ್ಮ ಸಂಸ್ಥೆಯ ಹಿರಿಯರು ಹೋಗಿ ವಿನಂತಿಸಿಕೊಂಡಾಗ ನಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ನೀಡಬೇಕನ್ನೋ ಸಂದರ್ಭದಲ್ಲಿ ನಮಗೆ ಪ್ರಥಮವಾಗಿ ನಮ್ಮ ವೈದ್ಯಾಧಿಕಾರಿಗಳಾದ ವಿದ್ಯಾಸಾಗರ್ ಅವರು ನಮಗೆ ತುಂಬ ಹೃದಯದಿಂದ ನಮಗೆ ಸಹಕಾರ ಮಾಡಿದ್ದಾರೆ. ರೋಹನ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಭಟ್ನಗರ ನಮ್ಮ ಎಲ್ಲ ಆತ್ಮೀಯರು ಸುರೇಶ್ ಅಣ್ಣ ಅಂತ ಹೇಳಿ ಕರೆಯುವಂತಹ ವ್ಯಕ್ತಿ, ಅವರಿಗೆ ನಮ್ಮ ಸಂಸ್ಥೆಯ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಆನಂದ ಧರ್ಮನಗರ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಗೀತಕ್ಕ ತುಂಬಾ ಸಹಕಾರ ಮಾಡಿದ್ದಾರೆ. ಇದಕ್ಕೆ ಮೊದಲು ನಾವು ಕರೆಯಬೇಕಂತ ಏನಿಲ್ಲ, ಒಂದು ವಾರಕ್ಕೆ 2-3 ಸಲ ನಮ್ಮ ಸಂಸ್ಥೆಗೆ ಬಂದು ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮುಂದಕ್ಕೆ ಹಲವಾರು ಕಾರ್ಯಕ್ರಮಗಳು, ಹಲವಾರು ಕೆಲಸಗಳಿದೆ. ತಾವು ಅದರ ಬಗ್ಗೆ ಅವರಿಗೆ ಮನವಿ ಮಾಡಿದ್ದೇವೆ. ಅವರು ನಾನು ಅಧ್ಯಕ್ಷರಿಗೆ ತಿಳಿಸ್ತೇನೆ ಅಂತ ಹೇಳಿ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೆ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ, ಅವರಿಗೆ ನಮ್ಮ ಮಾಧವ್ ಗಟ್ಟಿ ಹಿರಿಯ ಸದಸ್ಯ ಹಾಗೂ ನಮ್ಮ ನೆಚ್ಚಿನ ಒಬ್ಬ ಸದಸ್ಯ ಆಗಿದ್ದಾರೆ, ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶಿಕ್ಷಣ ಮತ್ತು ಸಾಯಿ ಸಮಿತಿಯ ಧನಲಕ್ಷ್ಮಿ ಗಟ್ಟಿ, ನಮ್ಮ ನೆರೆಕರೆ ಧನಕ್ಕ, ಅವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಾದ ಕೇಶವ ಭಟ್ನಗರ್ ಅವರವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಉಳ್ಳಾಲ ವಲಯದಲ್ಲಿ ಎಲ್ಲಾ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ತನ್ನ ಸರ್ಕಾರಿ ಇಲಾಖೆಯಲ್ಲಿ ಇದ್ರೂ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಪದೇ ಪದೇ ಸೂಚನೆಯನ್ನು ನೀಡುತ್ತಾ ಬರ್ತಾ ನಮ್ಮ ನೆಚ್ಚಿನ ವೈದ್ಯಾಧಿಕಾರಿಗಳ ಡಾಕ್ಟರ್ ವಿದ್ಯಾಸಾಗರ್ ಅವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಾದ ರಾಜನ್ BSNL ಉದ್ಯೋಗಿ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿ. सकल कार्य को कारण ओ गजानन विघ्नहरण सकल कार्य को कारण सकल ऋंदलि वंदने सर्वरिंदलि पूजने नीडु कार्य शवने गौरी प्रिय सुतवदने ओ गजानन विघ्नहरण सकल कार्य को कारण. ವೈದ್ಯಾಧಿಕಾರಿಗಳಾದ ಸನ್ಮಾನ್ಯ ಡಾಕ್ಟರ್ ವಿದ್ಯಾಸಾಗರ್ ಅವರು ಈ ಸಭೆಯನ್ನು ಕುರಿತು 2 ಹಿತವಚನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಸಾಧಾರಣ 50 ವರ್ಷದ ಇತಿಹಾಸವುಳ್ಳ ಈ ಪ್ರದೇಶದ ಬಹಳ ಪ್ರಸಿದ್ಧ ಶಿವಾಜಿ ಫ್ರೆಂಡ್ಸ್, ಈ 50 ವರ್ಷದ ಇತಿಹಾಸವುಳ್ಳ ಬಹಳ ಪ್ರಸಿದ್ಧ ಈ ಪರಿಸರದ ಬಹಳ ಪ್ರಸಿದ್ಧ ಶಿವಾಜಿ ಫ್ರೆಂಡ್ ಸರ್ಕಲ್ ಇವರ ಜೊತೆಗೂಡಿ ನಮಗೆ ಇವತ್ತು ಈ ಕೊರೋನಾ ಲಸಿಕಾ ಶಿಬಿರವನ್ನು ನಾವು ಉಳ್ಳಾಲ ಸಮುದಾಯ ಕೇಂದ್ರದ ಸಹಯೋಗದಿಂದ ನಾವು ನಡೆಸ್ತಾ ಇರುವುದು ನನಗೂ ಕೂಡ ಒಂದು ಅತ್ಯಂತ ಹೆಮ್ಮೆಯ ಸಂಗತಿ. ಇಲ್ಲಿಯ ಜನರ ಈ ಕಾಳಜಿ, ಈ ಲಸಿಕೆ ತಗೊಳ್ಳುವಲ್ಲಿ ಅವರ ಉತ್ಸಾಹ ನೋಡುವಾಗ ತುಂಬಾ ಸಂತೋಷ ಆಗ್ತಾ ಉಂಟು. ಈ ಲಸಿಕೆಯನ್ನು ನೀವು ಪ್ರತಿಯೊಬ್ಬರು ಯಾವುದೇ ಒಂದು ಹೆದರಿಕೆ ಇಲ್ಲದೆ ದಯವಿಟ್ಟು ಈ ಕೊರೋನಾದ ನಿಯಮ ಪಾಲನೆಯನ್ನು, ಸಾಮಾಜಿಕ ಅಂತರದಂತಹ ನಿಯಮ ಪಾಲನೆಯನ್ನು, ಮಾಸ್ಕ್ ಧರಿಸುವಂತಹ ನಿಯಮ ಪಾಲನೆಯನ್ನು ದಯವಿಟ್ಟು ನೀವು ಪಾಲಿಸಿ ನಿಧಾನವಾಗಿ
ಸಾಲಾಗಿ ನಿಂತು ಈ ಲಸಿಕೆಯ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಇವತ್ತು ಪಡ್ಕೊಳ್ಬೇಕಾಗಿದೆ. ಈ ಲಸಿಕೆಯಿಂದ ನಿಮಗೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಇದು ಯಾರೇ ಆಗಿರಲಿ, 18 ವರ್ಷದ ಮೇಲ್ಪಟ್ಟು 80-90 ವರ್ಷದ ಹಿರಿಯರಾದರೂ ಅಥವಾ ಬೇರೆ ಬೇರೆ ರೋಗಗಳಿಂದ ಡಯಾಬಿಟಿಸ್ ನಂತ ರೋಗ ಇರ್ಬೋದು, ಅಥವಾ BP ಕಾಯಿಲೆಯಿಂದ ನರಳುವಂತಾಗಿರ್ಬೋದು, ಅಥವಾ ಕ್ಯಾನ್ಸರ್ ರೋಗಿಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟ ರೋಗಿಗಳಾಗಿರ್ಬೋದು, ಹೃದಯ ಕಾಯಿಲೆಗೆ ಸಂಬಂಧಪಟ್ಟ ರೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಈ ಲಸಿಕೆಯನ್ನು ತಗೊಳ್ಳುವಂಥದ್ದು. ಇದರಿಂದ ಅವರಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಗರ್ಭಿಣಿ ಸ್ತ್ರೀಯರು ಈ ಲಸಿಕೆಯನ್ನು ತಗೊಳ್ಬಹುದು. ಮೆನ್ಸಸ್ ಪೀರಿಯಡ್ಸ್ ಆಗ್ತಾ ಇರುವಂತಹ ಹೆಂಗಸರು ಈ ಲಸಿಕೆಯನ್ನು ತಗೊಳ್ಬಹುದು. ಎದೆ ಹಾಲು ಕುಡಿಸುವಂತ ತಾಯಂದಿರು ಕೂಡ ಈ ಲಸಿಕೆಯನ್ನು ತಗೊಳ್ಳುವಂಥದ್ದು. ಯಾರಿಗೂ ಇದರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ದಯವಿಟ್ಟು ಈ ಉಚಿತ ಲಸಿಕೆಯ ಪ್ರಯೋಜನವನ್ನು ನೀವು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ನಿಮಗೆ ಈ ಲಸಿಕೆ ತಗೊಂಡಲ್ಲಿ 1 ದಿವಸ ಅಥವಾ 2 ದಿವಸ ಲಸಿಕೆ ಕೊಟ್ಟ ಜಾಗದಲ್ಲಿ ಸ್ವಲ್ಪ ಊತ ಕಂಡು ಬರ್ಬೋದು, ನೋವು ಕಂಡು ಬರ್ಬೋದು, ಅಥವಾ ಮೈಕೈ ನೋವು ಇರ್ಬೋದು, ತಲೆನೋವು ಇರ್ಬೋದು, ಅಥವಾ ಜ್ವರ ಇರ್ಬೋದು. ಅದಕ್ಕೆ ನಾವು ಲಸಿಕೆ ಒಟ್ಟಿಗೆ ನಿಮಗೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅನ್ನು ಪ್ರತಿಯೊಬ್ಬರಿಗೂ ನಾವು ಕೊಡ್ತೇವೆ. ಇದು ಜಾಸ್ತಿ ಅಂದ್ರೆ 1 ಅಥವಾ 2 ದಿವಸ ಈ ಮೈಕೈ ನೋವು, ಜ್ವರದಂತ ಪರಿಣಾಮ ನಿಮ್ಮಲ್ಲಿ ಕಂಡು ಬರ್ಬೋದು. ಅದಕ್ಕೆ ಯಾರು ನೀವು ಭಯಪಡುವಂತ ಅಗತ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಿಮ್ಮ ಕಾಲಬುಡಕ್ಕೆ ಬಂದು ನಾವು ಲಸಿಕೆ ಕೊಡ್ತಾ ಇದ್ದೇವೆ. ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಈ ಲಸಿಕೆಯ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಕಳಕಳಿಯ ವಿನಂತಿ ಮಾಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ ಬಯಸ್ತೇನೆ. ದೇಶದಾದ್ಯಂತ ಲಸಿಕಾ ಅಭಿಯಾನ ನಡೆಯುತ್ತಿರುವಂತಹ ದಿನ ಸೆಪ್ಟೆಂಬರ್ 1. ಮೊದಲನೇದಾಗಿ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ತೊಕ್ಕೊಟ್ಟು 44ರ ಹರೆಯದ ಸುದೀರ್ಘವಾದಂತಹ ತೊಕ್ಕೊಟ್ಟಿನ ನಿನ್ನೆ ತಾನೇ ನಡೆದಂತಹ ಮೊಸರು ಕುಡಿಕೆ ಉತ್ಸವ ಯಾವಾಗ್ಲೂ ನೆನಪಿಗೆ ಬರುವಂತದ್ದು ಮೊದಲು ಯಾವ್ದಂತ ಹೇಳಿದ್ರೆ ಅದು ಶಿವಾಜಿ ಫ್ರೆಂಡ್ಸ್ ಕ್ಲಬ್. ಇಂಥ ಒಂದು ಸಂಘಟನೆ ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ನಾವು ಯಾವುದೇ ಸಮಾರಂಭಗಳನ್ನು ಆಚರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಯಾವ ರೀತಿ ಈ ಕೊರೋನಾ ಲಸಿಕೆಯನ್ನ ತಗೊಂಡಾಗ ನಮಗೆ ಒಂದಷ್ಟು ಚಿಕ್ಕವಾದಂತಹ ಒಂದಷ್ಟು ಪರಿಣಾಮಗಳು, ಆದ್ರೆ ಇದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ದೇಹದಲ್ಲಿ ರಿಯಾಕ್ಟ್ ಆದ ಕೂಡಲೇ ನಾವು ಆರೋಗ್ಯವಂತರಾಗಿದ್ದೇವೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯ ಸಹೋದರಿ ನಗರಸಭೆ ಅಧ್ಯಕ್ಷರಾದಂತಹ ಚಿತ್ರಕಲಾ ಅಕ್ಕನವರೇ ಮತ್ತು ಬಹಳ ಸಕ್ಸಸ್ ಆಗಿ ಇವತ್ತು ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲಾ ಕಡೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆಗ್ತಾ ಇದೆ. ಆದ್ರೆ ನಂಬರ್ 1 ಪ್ಲೇಸ್ ತಗೊಂಡಿರುವಂತದ್ದು ನಮ್ಮ ಉಳ್ಳಾಲ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇದನ್ನ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇರುವಂತಹ ನಮ್ಮ ವೈದ್ಯಾಧಿಕಾರಿಗಳಾದಂತಹ ವಿದ್ಯಾಸಾಗರ್ ಅವರೇ, ಹಿರಿಯರು ಆತ್ಮೀಯರು ಮಾರ್ಗದರ್ಶಕರಾದಂತಹ ಸುರೇಶ್ ಅಣ್ಣನವರೇ, ಈ ಭಾಗದ ಜನಪ್ರಿಯ ಕೌನ್ಸಿಲರ್ ಆದಂತಹ ಪ್ರೀತಿಯ ಗೀತಕ್ಕನವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಸ್ನೇಹಿತರೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಈ ಹಿಂದೆ ಇರುವಂತ ಯಾವುದೇ ಕಾಯಿಲೆಗಳು, ನಾನು ಪ್ರತಿ ಲಸಿಕಾ ಕಾರ್ಯಕ್ರಮದಲ್ಲಿ ಹೇಳ್ತೇನೆ, ನಮಗೆ ಕಾಯಿಲೆಗಳು ಹೊಸತ್ತಲ್ಲ. ನಮ್ಮ ಹಿರಿಯರ ಕಾಲದಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಆದ್ರೆ ಆ ಕಾಯಿಲೆಗಳಿಗೆ ಯಾವಾಗ ಲಸಿಕೆ ಅಥವಾ ಯಾವ್ದಾದ್ರು ಔಷಧ ಕಂಡುಹಿಡಿಕ್ಲಿಕ್ಕೆ 10-20 ವರ್ಷಗಳು ಒಂದು ಕಾಲದಲ್ಲಿ ತಗೊಳ್ತಾ ಇತ್ತು. ಇವತ್ತು ವಿಶ್ವಗುರು ಭಾರತ ಎಂಬ ನಿಟ್ಟಿನಲ್ಲಿ ಕೊರೋನಾ ಬಂದು ಬರೀ 2 ವರ್ಷ ಆಗಿರುವಂತದ್ದು, ಆದ್ರೆ ಅದನ್ನ ಕೂಡ ಹಿಮ್ಮೆಟ್ಟಿ ನಾವು ಬದುಕಬಹುದು, ನಾವು ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ ನಮ್ಮ ಭಾರತ. ಇಡೀ ವಿಶ್ವವನ್ನ ನೋಡಿಕೊಂಡ್ರೆ ಎಲ್ಲಾ ಕಡೆಗಳಲ್ಲಿ, ನೀವು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನೋಡಿ, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆಗಳಲ್ಲಿ ದುಡ್ಡು ಕೊಟ್ಟು ಅವರು ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು. ಆದ್ರೆ ಇವತ್ತು ಭಾರತ ದೇಶದಲ್ಲಿ ಮಾತ್ರ ಸುಮಾರು 62 ಕೋಟಿಗಿಂತಲೂ, ಮೊನ್ನೆ ತಾನೇ 60 ಇತ್ತು, ಇವತ್ತಿದ್ದು ಈಗ ಕೋಟಿ ದಾಟಿರ್ಬೋದು, 62 ಕೋಟಿಗಿಂತಲೂ ಜಾಸ್ತಿಯಾಗಿ ಇವತ್ತು ಲಸಿಕೆಗಳನ್ನ ಪಡೆದು ಜನ ನಿರ್ಭೀತರಾಗಿದ್ದಾರೆ. ಇದನ್ನ ಗಮನಿಸಬೇಕು. ಅದರಲ್ಲಿ ಕೂಡ ನಾವು ನಿರಂತರವಾಗಿ, ನಾನು ನಮ್ಮ DHO ಆದಂತ ಕಿಶೋರ್ ಸರ್ ಮತ್ತು ರಾಜೇಶ್ ಅವರನ್ನ ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನಪಿಸಿಕೊಳ್ಬೇಕು. ರಾತ್ರಿ ಹಗಲು ಇವತ್ತು ಜಿಲ್ಲಾಡಳಿತದ ಆರೋಗ್ಯಾಧಿಕಾರಿಗಳು ಈ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 35,515 ನಿನ್ನೆ ರಾತ್ರಿಯ ಅಂಕಿಅಂಶಗಳು ಬಂತು. ಇವತ್ತು ಸಂಜೆ ಆಗುವಾಗ 40,000 ನಮ್ಗೆ ಕ್ರಾಸ್ ಆಗ್ಬೋದು. ಅಂತ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ಈ ದಿಟ್ಟ ನಿರ್ಧಾರ ಎಲ್ಲಾ ಜನಪ್ರತಿನಿಧಿಗಳು, ಶಾಸಕರುಗಳಿರ್ಬೋದು ಮತ್ತು MP ಗಳಿರ್ಬೋದು, ಸಂಸದರುಗಳಿರ್ಬೋದು ಮತ್ತು ಇಂಥ ಸಂಸ್ಥೆಗಳು ಇವತ್ತು ನೇರವಾಗಿ ಕೇವಲ ಸಂಘ ಸಂಸ್ಥೆಗಳು ವಾರ್ಷಿಕೋತ್ಸವ ಅಥವಾ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಮಾಡ್ಲಿಕ್ಕೆ ಅಲ್ಲ, ಸಮಾಜ ಪರ ಚಟುವಟಿಕೆಗಳನ್ನ ಮಾಡಿ
ಖಂಡಿತ ಜನರ ಜೊತೆ ಕೈ ಜೋಡಿಸದೆ ಎಂಬುದನ್ನ ಇವತ್ತು ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬಿನವರು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ತಮ್ಗೆಲ್ಲರಿಗೂ ಕೂಡ ಶುಭವಾಗ್ಲಿ, ತಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರಿ. ದಯವಿಟ್ಟು ಒಂದು ಕಿವಿ ಮಾತು, ನಮ್ಗೆ 2 ಡೋಸ್ ಆಗಿದೆ, ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್. ನಮ್ಗೆ ಏನು ಆಗುದಿಲ್ಲ ಅಂತ ಹೇಳಿ ನಿರ್ಭೀತರಾಗಿ ಓಡಾಡುದು ಬೇಡ. ಕೊರೋನಾ ಎಂಬ ವೈರಸ್ ಅದು ಅತಿ ಸೂಕ್ಷ್ಮ. ನಮ್ಮಲ್ಲಿ ಆ ರೀತಿ 2 ಡೋಸ್ ತಗೊಂಡ ಮೇಲೆ ಬಂದ್ರೂ ಕೂಡ ನಮ್ಗೆ ದೊಡ್ಡ ತರದ ತೀವ್ರತರವಾದಂತಹ ಒಂದು ಏನ್ ಹೇಳ್ತಾರೆ ರಿಯಾಕ್ಷನ್ಸ್ ಆಗುದಿಲ್ಲ. ಎಷ್ಟೋ ಜನ ಇದ್ದಾರೆ, ಆದ್ರೆ ಅದು ಬಹಳ ನಾವು ಮುಂಜಾಗ್ರತರಾಗಿರೋಣ. ದಯವಿಟ್ಟು ಸಾಮಾಜಿಕ ಅಂತರದೊಂದಿಗೆ ಮಾಸ್ಕ್ ಹಾಕಿಕೊಳ್ಳುವ, ಹೋದಲ್ಲಿ ಬಂದಲ್ಲಿ ನಮ್ಮನ್ನ ನಾವು ಕಾಪಾಡಿಕೊಂಡ್ರೆ ಖಂಡಿತ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳು, ವಿಶೇಷವಾಗಿ ಕೊರಗಜ್ಜನ ಸಾನ್ನಿಧ್ಯದ ಮೂಲಕ ಮತ್ತಷ್ಟು ನಮ್ಮ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಬಹಳಷ್ಟು ಇನ್ನಷ್ಟು ಅವರು ಧಾರ್ಮಿಕತೆಯನ್ನು ಕೂಡ ಮೆರೆದಿದ್ದಾರೆ. ಅವರ ಬಹಳಷ್ಟು ಯೋಜನೆಗಳಿದೆ. ಇಂಥ ಒಂದು ಕಾರ್ಯ ಮಾಡುವಾಗ ನಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಸಹೃದಯದಿಂದ ಮುಂದಿನ ಅವರ ಯೋಜನೆಗಳಿಗೆಲ್ಲ ಊರಿನ ಸಹೃದಯ ಬಾಂಧವರು ಸಹಕರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸಿರಿಲ್ ಡಿಸೋಜ್ ಅವರು ಒಂದು 5 ನಿಮಿಷ ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕಿದ್ದಾರೆ. ನಾನು ಶುಭ ದಿನವನ್ನು ಕೋರುತ್ತಾ ಈ ದಿನದ ಕಾರ್ಯಕ್ರಮ ನಾನು ಪ್ರಥಮವಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸರ್ ವಿದ್ಯಾಧರ್ ಸರ್ನ್ನು ಪ್ರಥಮವಾಗಿ ನಾನೊಂದು ಸ್ವಾಗತಿಸ್ತಾ, ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು, ನಮ್ಮ ಉಳ್ಳಾಳ ಪುರಸಭೆಯ ಪೌರರು ಪ್ರಥಮ ಪ್ರಜೆ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರೇ, ಹಾಗೂ ನಮ್ಮ ಸುರೇಶ್ ಭಟ್ನಗರ್ ಅವರೇ, ಗೀತಾಬಾಯಿ ಅವರೇ, ನಮ್ಮ ಈಗಾಗಲೇ ನಾವು ಉಳ್ಳಾಳದ ಹೆಸರು ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾದ ಕಾರ್ಯದರ್ಶಿಯಾದ ಮೊಹಮ್ಮದ್ ತಾವ ಅವರೇ. ಈಗೊಂದು ಇಲ್ಲಿ ಉಲ್ಲೇಖ ಮಾಡ್ತೇನೆ ನಾನು, ಇನ್ನು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಉಳ್ಳಾಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾದ ಈ ದರ್ಗಾದ ಉರುಸ್ ಕಾರ್ಯಕ್ರಮ ಜರಗಲಿರುವುದು. ಆ ಕಾರ್ಯಕ್ರಮದ ಈ ಇದರಲ್ಲಿದ್ದ ಏನು ಕಾರ್ಯಕ್ರಮದ ತಯಾರಿಕೆಯಲ್ಲಿದ್ದ ಅವರು ಅನುವು ಮಾಡಿ ಪ್ರೀತಿ ಇಟ್ಟು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮ. ಅದನ್ನು ನಾನು ಇಲ್ಲಿ ಸ್ಮರಿಸ್ತೇನೆ. ಮೊಹಮ್ಮದ್ ಅವರೇ ಹಾಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲ ನಮ್ಮ ಈ ದಿನ ಬಂದ ಶಿಬಿರಕ್ಕೆ ಆಗಮಿಸಿದ ಎಲ್ಲರನ್ನು ನಾನು ಸ್ಮರಿಸುತ್ತಾ, ನಾನು ಈ ಸಂಘದ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ತಯಾರಿದ್ದೇನೆ. ಈಗ 5 ನಿಮಿಷ ಬೇಡ ನನಗೆ, 2 ನಿಮಿಷದಲ್ಲಿ ಸಾಕು. ಕಾರ್ಯದರ್ಶಿಗಳು 5 ನಿಮಿಷ ಕೊಟ್ಟರು. 1977ರಲ್ಲಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಒಂದು ಸಂಸ್ಥೆಯಲ್ಲಿ ಹುಟ್ಟಿ ಹಾಕಿ ನಾವು ಪ್ರಥಮದಲ್ಲಿ ನಾವು ಅಸ್ತಮ ಕ್ಯಾಂಪು, ಆರೋಗ್ಯ ಕ್ಯಾಂಪು, ವೈದ್ಯಕೀಯ, ಕಣ್ಣಿನ ಶಿಬಿರ, ವೈದ್ಯಕೀಯ ಅನೇಕ ಹಲವಾರು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಬಂದಿರೋದು. ಅದು ನಮಗೇನೆ ಹೆಮ್ಮೆ ತಂದಿರೋ ವಿಷಯ. ಇದನ್ನು ಹೇಳಲು ಇಚ್ಛಿಸ್ತೇನೆ. ಯಾಕಂದ್ರೆ ಇದೊಂದು ಈ ಕೋವಿಡ್ ಮಹಾಮಾರಿ ಸಮಯದಲ್ಲಿ ನಾವು ಮಾನ್ಯ ಶಾಸಕರಾದ ಯುಟಿ ಖಾದರ್ ಅವರನ್ನು ವಿನಂತಿಸಿಕೊಂಡಾಗ ಅವರು ತಮ್ಮ ಶಿಫಾರಸು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಅವರು ಒತ್ತಡವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿದ್ದಾರೆ. ಪ್ರಥಮವಾಗಿ ಅವರನ್ನು ಸ್ಮರಿಸ್ತೇನೆ. ಹಾಗೂ ನಾನು ಹೆಚ್ಚಿಗೆ ಇಲ್ಲಿ ಕೇಳುವುದಿಲ್ಲ. ನಮ್ಮ ಈ ಕ್ಲಬ್ಬಿನ ಒಂದು ಬೇಡಿಕೆ ಉಂಟು. ಇಲ್ಲಿ ನಮ್ಮ ಧನಲಕ್ಷ್ಮಿ ಗಟ್ಟಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ, ನಮ್ಮ ರಾಜಕೀಯ ಪುಡಾರಿಗಳಿದ್ದಾರೆ. ನಮ್ಮ ಇಲ್ಲಿ ಶ್ರೀ ಕೊರಗಜ್ಜ ಸೇವಾ ಸನ್ನಿಧಿಯ ಎದುರುಗಡೆ ಜಾಗ ಕಾಣ್ತಾ ಉಂಟು. ಅಲ್ಲಿ ಒಂದು ನಮಗೆ ನೆರವು ಮಾಡಬೇಕಂತ ಆಸೆ ಉಂಟು. ದಯವಿಟ್ಟು ತಮ್ಮ ಅನುದಾನದಿಂದ ತಮ್ಮ ಮಿತಿಯಲ್ಲಿ ನಮ್ಮ ಉಳ್ಳಾಳ ಪುರಸಭೆಯಿಂದಾಗಲಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರ ಅನುದಾನದಿಂದ, ಮಾನ್ಯ ಶಾಸಕರ ಅನುದಾನದಿಂದ, ಸುರೇಶ್ ಅವರಿದ್ದಾರೆ, ಎಲ್ಲ ಪ್ರಯತ್ನಿಸಿ ನಮಗೆ ಏನಾದರೂ ಕೊಡಿಸಿ ಒಂದು ಏನು ಈ ದಿನ ನಾವು ಈ ಬಾಡಿಗೆ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇನೆ. ಇದು ನಾವು ತುಂಬಾ ಯೋಜನೆಗಳು ಇಟ್ಟುಕೊಂಡಿದ್ದೇವೆ ಸರ್. ಇಲ್ಲಿ ಏನು ಗೊತ್ತಿಲ್ಲ, ಕೃಷಿ ಮಾಹಿತಿ, ಆರೋಗ್ಯ ಮಾಹಿತಿ, ಸ್ವಚ್ಛತೆ ಬಗ್ಗೆ ಎಲ್ಲ ಕಾರ್ಯಕ್ರಮ ನೀಡಲು ನಮಗಿಲ್ಲಿ ಸ್ಥಳಾವಕಾಶವಿಲ್ಲ. ದಯವಿಟ್ಟು ಇದನ್ನು ನೀವು ಇದಕ್ಕೆ ನಮಗೆ ಕೈ ಜೋಡಿಸಿ ನಮ್ಮ ಈ ಸಂಘದ ಏನು ಚಟುವಟಿಕೆಯನ್ನು ನಾವು ಹಮ್ಮಿಕೊಳ್ಳೋದು ನಮಗೆ ನೀವು ಸಹಕಾರ ನೀಡಬೇಕು ವಿನಂತಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಸುರೇಶ್ ಭಟ್ನಗರ ಉಪಾಧ್ಯಕ್ಷರು, ಕಾಂಗ್ರೆಸ್ ಮುಖಂಡ. ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಮತ್ತು ಕೊರಗಜ್ಜ ಸೇವಾ ಸಮಿತಿ ಭಟ್ನಗರ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತು ಉಳ್ಳಾಳ ಸಮುದಾಯ ಕೇಂದ್ರ, ಅದರೊಟ್ಟಿಗೆ ನಮ್ಮ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಅವರ ಸಹಕಾರದಿಂದ ಇವತ್ತು
ನಮ್ಮ ಭಟ್ನಗರ ಕೊಟ್ಟು ಪರಿಸರದವರಿಗೆ ಉಚಿತ ಲಸಿಕೆಯಾನ ಶಿಬಿರ. ಈ ಶಿಬಿರದ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಾರಂಭಿಸಲು ಒಂದು ಸಣ್ಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನಗರಸಭೆಯ ಮುಂದಿನ ಪ್ರಜೆಯಾದ ನನ್ನ ತಂಗಿ ಸಮಾನರಾದ ಚಿತ್ರಕ್ಕನವರೇ, ಹಾಗೆಯೇ ನಮ್ಮ ಉಳ್ಳಾಲ ವರ್ಗದ ಕಾರ್ಯಾಧ್ಯಕ್ಷರಾದ ಮೊಹಮ್ಮದ್ ತವರ್ ಅವರೇ, ನಮ್ಮ ಜಿಲ್ಲಾ ಆರೋಗ್ಯ ನಮ್ಮ ಉಳ್ಳಾಲ ಸಮುದಾಯದ ಆರೋಗ್ಯ ಅಧಿಕಾರಿಯವರೇ, ಹಾಗೆಯೇ ನಮ್ಮ ಶಿವಾಜಿ ಫ್ರೆಂಡ್ಸ್ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದ ಸದಾನಂದರವರೇ, ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನನ್ನ ಅಕ್ಕನ ತಂಗಿ ನಮ್ಮ ಸಮಾನರಾದ ನನ್ನ ಧನಲಕ್ಷ್ಮಿ. ಯಾಕಂತ ಹೇಳಿದ್ರೆ ಅವರು ನನಗೆ ನಮ್ಮ ಒಂದು ಕುಟುಂಬದ ರೀತಿ ಮೊದಲಿನಿಂದಲೇ ಸಂಬಂಧ ಇಟ್ಕೊಂಡವರು. ಹಾಗೆಯೇ ನಮ್ಮ ನಗರಸಭೆಯ ಸ್ಥಳೀಯ ಕೌನ್ಸಿಲರ್ ಆದ ಗೀತಾಬಾಯಿ ಅವರೇ, ನಮ್ಮ ಸೇವಾದಳದ ಅಧ್ಯಕ್ಷರಾದ ನಾಗೇಶ್ವರವರೇ, ನನ್ನ ಆತ್ಮೀಯ ಮಿತ್ರ ಹಾಗೂ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಾವು ಒಟ್ಟಿಗೆ ಸಹಪಾಠಿಯಾದಂಥ ಅಲ್ತಾಪ್ರವರೇ, ನಮ್ಮ ಇನ್ನೊಬ್ಬ ನನ್ನ ಸಹೋದರ ಮಿತ್ರ ಯಶವಂತರವರೇ, ಹಾಗೂ ಈ ಕಾರ್ಯಕ್ರಮದ ಎಲ್ಲ ರೂವಾರಿಯವರು, ನಮ್ಮ ಶಿಬಿರ ಹಾಗೂ ನಮ್ಮ ಹಲವಾರು ಫ್ರೆಂಡ್ಸ್ ಇದ್ದಾರೆ. ಹಾಗಾಗಿರುವಾಗ ಎಲ್ಲರೂ ನಾನು ಕರೀಲಿಕ್ಕೆ ಯಾಕಂದ್ರೆ ಶಿವಾಜಿ ಕ್ಲಬ್ಸ್ ಅಂದ್ರೆ ನನಗೆ ಒಂದು ಕುಟುಂಬ ಸಂಬಂಧ ಇದ್ದಾಗೆ. ಶಿವಾಜಿ ಕ್ಲಬ್ ಯಾವ ಕಾರ್ಯಕ್ರಮ ಮೊದಲಿಂದಿದ್ದಲು ಅದಕ್ಕೆ ನಾನು ಎಲ್ಲ ರೀತಿಯಲ್ಲಿ ಭಾಗಿಯಾಗ್ತಾ ಇರ್ತೇನೆ. ಅದೇ ರೀತಿ ಶಿವಾಜಿ ಕ್ಲಬ್ಬಿನವರು ಇವತ್ತು ಲಸಿಕೆಯಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ವಿಶೇಷ ಏನಂದ್ರೆ ಈ ಲಸಿಕಾ ನಮ್ಮ ಆರೋಗ್ಯ ಇವರಲ್ಲಿ ನಮ್ಮ ಖಾಲಿ ಕೋವಿಡ್ಗಂತ ಅಲ್ಲ, ಅದು ತಕೊಂಡ್ರೆ ನಮ್ಮ ಬಾಡಿಯಲ್ಲಿ ಇನ್ನು ಬೇರೆ ಯಾವುದೆಲ್ಲ ಕಾಯಿಲೆ ಇರ್ತದೆ ಅದಕ್ಕೂ ಅದು ಪರಿಣಾಮ ಬೀರ್ಬೋದು ಅಂತ ನನ್ನೊಂದು ಅನಿಸಿಕೆ. ಅಂದ್ರೆ ಏನು, ಬೇರೆ ಯಾವ್ದು ಕಾಯಿಲೆ ಇದ್ರೂ ಒಂದು ವೈರಸ್ಸಿಗೆ ಅದು ಯೂಸ್ ಆಗ್ಬಹುದು ಅಂತ ಕಾಣುತ್ತೆ. ಹಾಗಿರುವಾಗ ಈ ಕೊರೋನಾ ಬರ್ಬೇಕಂತಲೇ ಅಂತ ಇದಿಲ್ಲ, ಆದ್ರೂ ಎಲ್ಲದಕ್ಕೂ ಈ ಲಸಿಕೆ ಇದಾಗ್ತದೆ. ಎರಡನೇದಾಗಿ ಮಾಸ್ಕ್ ಮತ್ತೆ ಅಂತರ, ಇದು ನಾವು ಪಾಲಿಸಿದ್ರೆ ನಮ್ಮ ಈ 3ನೇ ಅಲೆ ಅಂತ ಉಂಟಲ್ಲ, ಅದು ನಮ್ಗೆ ಖಂಡಿತ ನಮ್ಗೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್ ಮತ್ತೆ ನಮ್ಮ ಮಾಸ್ಕ್ ಇದು ಎರಡು ನಾವೆಲ್ಲರಿಗೂ ಹೇಳ್ಬೇಕು, ನಮ್ಮ ಮಕ್ಕಳಿಗೂ ಹೇಳ್ಬೇಕು. ಎಲ್ಲಿ ಹೋದ್ರು ಒಂದು ಡಿಸ್ಟೆನ್ಸ್ ಫಾಲೋ ಅಪ್ ಮಾಡಬೇಕು, ಮತ್ತೆ ಮಾಸ್ಕ್ ಹಾಕ್ಬೇಕು. ಯಾಕಂತ ಹೇಳಿದ್ರೆ ನಾವು ಖಾಲಿ ಲಸಿಕೆ ತಕೊಂಡು ಕೂಡಲೇ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಲಸಿಕೆಗೆ ಒಂದು ನಿರ್ದಿಷ್ಟ ಅವಧಿ ಅಂತ ಇರ್ತದೆ, ಒಂದು ಪವರ್. ಆ ಪವರ್ ನಂತರ ಅದು ಆಟೋಮೆಟಿಕ್ ಕಮ್ಮಿ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಹಾಗಿರುವಾಗ ಏನಿರಲಿ, ಎಲ್ರಿಗೂ ಯಾರಿಗೆ ಲಸಿಕೆ ತಕೊಳ್ಳಿಲ್ಲ, ಲಸಿಕೆ ತಕೊಂಡವರು ಅವರಿಗೆ ಇನ್ನೊಂದು ಎಲ್ಲಿ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಹೋಗಿ ಲಸಿಕೆ ತಕೊಂಡು ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ಲಸಿಕೆಯ ಅಭಿಯಾನ ಆಗುವಂತ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕಂತ ಹೇಳ್ಕೊಂಡು ನಮ್ಗೆ ಇದಕ್ಕೆ ಇವತ್ತು ಸಹಕಾರ ಕೊಟ್ಟ ನಮ್ಮ ಆರೋಗ್ಯ ಅಧಿಕಾರಿಯವರಿಗೂ, ನಮ್ಮ ಶಾಸಕರಾದ ಯುಟಿ ಖಾದರ್ ಅವರಿಗೂ, ಎಲ್ರಿಗೂ ನಮ್ಮ ಭಟ್ನಗರ ಪರಿಸರದ ನಾಗರಿಕರ ಪರವಾಗಿ ವಂದನೆಯನ್ನು ಹೇಳುತ್ತಾ ನನ್ನ 2 ಕಾರ್ಯಕ್ರಮ ಮುಗಿಸ್ತೇನೆ. ಬಾಯಿ ಅವರು 2 ಮಾತುಗಳನ್ನು ಆಡಬೇಕಾಗಿ ಈ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಲಸಿಕೆ ಅಭಿಯಾನಕ್ಕೆ ಬಂದಿರುವಂತ ನನ್ನ ಆತ್ಮೀಯ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾಸಾಗರ್ ಇವರು ಬಹಳ ಒಂದು ಮುತುವರ್ಜಿಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಈ ಒಳಪೇಟೆಯಲ್ಲಿ ಕೂಡ ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿದ್ದಾರೆ. ನಮ್ಮ ಧನಲಕ್ಷ್ಮಿ ಗಟ್ಟಿ ಅವರು ಬಹಳ ಮುತುವರ್ಜಿಯಿಂದ ನಾಡ್ದು ಒಂದು ತಂಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಸಹಕಾರ ನಮಗೆ ಮುಖ್ಯವಾಗಿ ಬೇಕು. ನಮ್ಮ ಬಹಳ ಆತ್ಮೀಯರು, ನಮ್ಗೆ ಮಾತಾಡ್ಲಿಕ್ಕೆ ಬರುದಿಲ್ಲ, ಕೆಲವು ಮಾತುಗಳ ನಾನು ಅವರನ್ನು ಆಲಿಸ್ತಾ ಇರ್ತೇನೆ, ಅವರನ್ನೇ ಫಾಲೋ ಮಾಡ್ತೇನೆ. ಒಂದು ಲೆಕ್ಕದಲ್ಲಿ ಅವರಿಗೆ ನಮ್ಗೆ ಈ ಮಾತಾಡ್ಲಿಕ್ಕೆ ಗುರು ಅಂತ ಹೇಳ್ಬೋದು. ನಮ್ಗೆ ನಾವೊಂದು ಕ್ರೀಡಾಪಟ್ಟು, ನಮ್ಗೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಆದ್ರೂ ಕೂಡ ಈಗ ಅವರ ಒಂದು ಪ್ರೀತಿಯ ಒಂದು ಸಹಕಾರದಿಂದ ನಾವು ಈಗ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ನಿಮ್ಮ ಸಹಕಾರ ನಮ್ಗೆ ತುಂಬಾ ಅಗತ್ಯ ಇದೆ. ಮುಂದೆ ಈ ಭಾಗದಲ್ಲಿ ತುಂಬಾ ಕೆಲಸ ಮಾಡ್ಬೇಕಂತ ನಾನು ಬಹಳ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನ್ಗೆ ಬೇಕು. ನಿಮ್ಮ ಸಹಕಾರವೇ ನನಗೆ ಒಂದು ಧೈರ್ಯ ಅಂತ ಹೇಳ್ಬೋದು. ಇಷ್ಟು ಮಾತಾಡ್ತಾ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಈ ಎಲ್ರಿಗೂ ಅತಿಥಿಗಳಿಗೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಹಾಗೂ ಶಿವಾಜಿ ಕೊರಗಜ್ಜೆ ಸೇವಾ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಚಪ್ಪರದ ವ್ಯವಸ್ಥೆ ಇದೆ, ವರುಣನ ಆರ್ಭಟ ಇದ್ರೆ ತೊಂದರೆ ಆಗ್ತದೆ ಎನ್ನುವ ಆ ಸಂದರ್ಭದಲ್ಲಿ ಫಾರೂಕ್ ಅವರು ನಮಗೆ
ಸಹಕಾರ ಮಾಡಿದ್ದಾರೆ, ಅದನ್ನ ಹೇಳ್ಬೋದು. ನಮ್ಮ ಅಣ್ಣ ಅಂತ ಹೇಳ್ಬೋದು. ಅದು ಸದಾ ಅವರ ಮೇಲೆ ನಮ್ಮ ಮೇಲೆ ಪ್ರೀತಿ ಇದೆ ಅವರಿಗೆ. ಮೊಹಮ್ಮದ್ ಸೈಯದ್ ಮದನಿ ದರ್ಗಾದ ಕಾರ್ಯದರ್ಶಿಗಳು. ಹಾಗೂ ಕೊನೆಯದಾಗಿ ಒಂದು ವಿನಂತಿ, ಇಲ್ಲಿ ನಗರಸಭೆಯ ಅಧ್ಯಕ್ಷರಿದ್ದಾರೆ ಚಿತ್ರಕಲಾ ಚಂದ್ರಕಾಂತ್. ಹೌದು, ನನ್ನಲ್ಲಿ ನಮ್ಮ ಸಂಸ್ಥೆ ಪರ ಒಂದು ವಿನಂತಿ ಏನೆಂದರೆ, ಕೊರಗಜ್ಜನ ಇಲ್ಲಿ ಕೋಲ ಹಾಗೂ ವರ್ಷಂಪ್ರತಿ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಇಲ್ಲಿ ಬಂದ ಮುಖ್ಯವಾಗಿ ಮಹಿಳೆಯರಿಗೆ ತಮ್ಮ ಯಾವುದೇ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಇಲ್ಲಿ. ಇದು ಒಂದು ಯಾವುದು ಗಂಟೆಗಟ್ಟಲೆ ಇಲ್ಲಿ ಕೂತ್ಕೊಂಡ್ರೆ ನಾವು ಗಂಡಸರು ಎಲ್ಲಿ ಆದ್ರೂ ಹೋಗ್ಬೋದು, ಆದ್ರೆ ಹೆಂಗಸರಿಗೆ ಬಂದರೆ ಯಾವುದೇ ಕಾರ್ಯಕ್ರಮ ಇದ್ರೂ ಇಲ್ಲಿ 1-2 ಗಂಟೆ ನಿಲ್ಬೇಕಾಗ್ತದೆ. ಆದ್ರೆ ಯಾವುದೇ ಶೌಚಾಲಯದ ವ್ಯವಸ್ಥೆಗಳಿಲ್ಲ. ಮತ್ತೊಂದು, ನಮ್ಮ ಮುಂದೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಳೆ ಬರುವಾಗ ಚಪ್ಪರದ ವ್ಯವಸ್ಥೆ ಇಲ್ಲ. ತಾವು ದಯವಿಟ್ಟು ನಿಮ್ಮನ್ನು ನಾವು ಪ್ರತ್ಯೇಕವಾಗಿ ಸಂಪರ್ಕ ಮಾಡ್ತೇವೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಶ್ರೀ ಕೊರಗಜ್ಜ ಶಿವಾಜಿ ಸೇವಾ ಸಮಿತಿ ಆಶ್ರಯದಲ್ಲಿ ಈ ದಿನ ನಾವು ಕೋವಿಡ್ ನಿರೋಧಕ ಲಸಿಕೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಸಹಕಾರ ನೀಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಹಾಗೂ ನಮ್ಮ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ಶ್ರೀ ವಿದ್ಯಾಸಾಗರ್ ಅವರು ಡಾಕ್ಟರ್ ಅವರ ತಂಡ ಈಗಾಗಲೇ ನಮ್ಮ ಈ ಶಿಬಿರಕ್ಕೆ ಬರಲಿದ್ದಾರೆ. ಈಗ ನಾವು ಪ್ರಥಮವಾಗಿ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ವತಿಯಿಂದ ನಮ್ಮ ಒಂದು ಹಿಂದುಳಿದ ಕುಟುಂಬದ ವಿದ್ಯಾರ್ಥಿ ಈಗಾಗಲೇ SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಅವನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಅವನು ಆಹ್ವಾನಿಸಿದ್ದೇವೆ. ಅವನು ಈಗ ನಮ್ಮೊಂದಿಗಿದ್ದಾನೆ. ಈ ಒಂದು ವಿದ್ಯಾರ್ಥಿ ಪ್ರೋತ್ಸಾಹಧನವನ್ನು ನಮ್ಮ ಸ್ಥಳೀಯ ಕೌನ್ಸಿಲರ್ ಆದ ಶ್ರೀಮತಿ ಗೀತಾಬಾಯಿ ಇದ್ದಾರೆ, ಮತ್ತು ನಮ್ಮ ಶ್ರೀ ಸದಾನಂದ ಒಂಬತ್ತಗೆರೆ ಶಿವಾಜಿ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು, ಗೌರವಾಧ್ಯಕ್ಷರು ಅಮಿತ್, ಮಾಜಿ ಅಧ್ಯಕ್ಷರು ರೋಹನ್, ಮಾಜಿ ಅಧ್ಯಕ್ಷರು ರಾಜ ಇದ್ದಾರೆ, ಮಾಧವ ಗಟ್ಟಿದ್ದಾರೆ, ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅವರು ಹಾಜರಿದ್ದಾರೆ, ಮತ್ತು ಉಪಾಧ್ಯಕ್ಷ ಲಕ್ಷ್ಮಣ್ ಅವರು ಹಾಜರಿದ್ದಾರೆ. ಅವರ ಸಮ್ಮುಖದಲ್ಲಿ ನಮ್ಮ ವಿದ್ಯಾರ್ಥಿ ಅಶ್ವಿನಿ ಅವರಿಗೆ ಈಗ ಒಂದು ನಾವು ಪ್ರೋತ್ಸಾಹಧನವನ್ನು ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಹಾಗೂ ಇದು ನೀಡಿದಂಥ ಸಂಸ್ಥೆ ಅಂದರೆ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೊಟ್ಟು ಈ ಚೆಕ್ಕನ್ನು ನಮ್ಮ ಗೀತಾಬಾಯಿಯವರು ಈಗ ಪ್ರದಾನ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ.